ಮಾಜಿ ಸಚಿವ ರಮಾನಾಥ್ ರೈ ಅವರು ಪಾಣೆಮಂಗಳೂರು ಸಾಗರ್ ಆಡಿಟೋರಿಯಂನಲ್ಲಿ ನಡೆದ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಲ್ಪಸಂಖ್ಯಾತರ ಸಮಾವೇಶ ಹಾಗೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ತೆಂಗಿನ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಜನರನ್ನು ಬಲಿಷ್ಠರಾಗಿ ಮಾಡಿದರೆ ದೇಶ ಬಲಿಷ್ಠ ಆಗುತ್ತೆ. ಈ ಕಾರ್ಯ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಎಲ್ಲ ಜಾತಿ ಧರ್ಮ ಸಂಸ್ಕೃತಿಯನ್ನು ಜೊತೆಯಾಗಿ ಪ್ರೀತಿಯಿಂದ ಕೊಂಡು ಹೋಗೋದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂದರು. ಎಲ್ಲ ಸಮುದಾಯದವರು ಸೇರಿ ಒಂದಾದರೆ ಮಾತ್ರ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯ. ದೇಶದ ಸಾಮರಸ್ಯಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕರ್ತವ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಎಂದು ಹೇಳಿದರು. ಸಂದರ್ಭದಲ್ಲಿ ಪ್ರತಿಕೂಲ ವಾತಾವರಣ ಇದ್ದಂಥ ಕಾಲದಲ್ಲಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ അഭ്യർത്ഥികൾ സൂചിപ്പിച്ചತಕ್ಕಂಥ ಸಂದರ್ಭದಲ್ಲಿ എനിക്കും നിങ്ങൾക്കും നൽകുന്നു. ആ ഭരണഘടനയെ കാത്തു സൂക്ഷിച്ച് മുന്നോട്ട് പോകുക എന്നുള്ളതാണ് ഇന്ന് നമ്മുടെ ഏറ്റവും പരമപ്രധാനമായിട്ടുള്ള ദൗത്യം. ഇന്ത്യ രാജ്യത്തിന്റെ സ്വാതന്ത്ര്യത്തിന്റെ 75ാം സ്വാതന്ത്ര്യ ദിനം, അതിന്റെ വാർഷികാഘോഷം, സ്വാതന്ത്ര്യത്തിന്റെ അമൃത് മഹോത്സവം എന്ന പേരിൽ രാജ്യമൊട്ടാകെ ആഘോഷിച്ചു കൊണ്ടിരിക്കുന്ന ഒരു സന്ദർഭത്തിലാണ് ഞാനും നിങ്ങളുമുള്ളത്. ആരാണ് ഈ രാജ്യത്തെ വാർത്തെടുത്തത്? നമുക്ക് സംശയമില്ല, ഇന്ത്യൻ നാഷണൽ കോൺഗ്രസ് പ്രസ്ഥാനമാണ്. ആരാണ് ഈ രാജ്യത്തെ വളർത്തി വലുതാക്കിയത്?